ವಿದ್ಯಾರ್ಥಿಗಳು ಬಲಿಷ್ಠ ಆಣ ಮಾತ್ರನೇ ಈ ದೇಶ ಬಲಿಷ್ಠ ಆದರೆ ಸಾಧ್ಯನೇ ಹೊರತು MP MLA ನಕ್ಲಿರ್ದು 10 ಪಂಡದು ಶಾಸಕರು UT ಖಾದರ್ ಅಭಿಪ್ರಾಯ ಸಾಧ್ಯರು. ಇದರ ಉದ್ದೇಶ ಏನಂತ ಹೇಳಿದರೆ, ನಾನು ಕೂಡ ಟ್ಯಾಬ್ ಅನ್ನು ಕಂಪ್ಯೂಟರ್ ಲ್ಯಾಪ್ಟಾಪ್ ಅನ್ನು ವಿದ್ಯಾರ್ಥಿಗಳಿಗೆ ಕೊಡಬೇಕಂತ ತೀರ್ಮಾನ ಮಾಡೋ ಸಚಿವ ಸಂಪುಟದಲ್ಲಿ ಕೂಡ ಅವು ಚರ್ಚೆ ಆಗೋಯಿತು. ಆವಾಗ ಹೇಳಿದ ಮಾತು ಏನಂತ ಹೇಳಿದರೆ, ಶ್ರೀಮಂತರ ಮಕ್ಕಳು ಈಗಿನ ಆಧುನಿಕ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಲ್ಯಾಪ್ಟಾಪ್ ತಗೊಂಡು ಕಲಿತಾರೆ. ಅವರ ಜೊತೆಯಲ್ಲಿ ಹೋಗುವಂಥ ಜನಸಾಮಾನ್ಯ ಮಕ್ಕಳಿಗೆ ಸೂಕ್ತವಾದ ವ್ಯವಸ್ಥೆ ಇಲ್ಲದೆ ಅವನು ಕಲೀಲಿಕ್ಕೆ, ಬೇರೆಯವರ ಮುಂದೆ ಕಲೀಲಿಕ್ಕೆ ಅವನಿಗೆ ಹಿನ್ನಡೆ ಆಗುವಂಥ ಪರಿಸ್ಥಿತಿ ಆಗ್ತದೆ. ತನ್ನ ಬೇರೆಯವರ ಮಕ್ಕಳಿಗೆ ಲ್ಯಾಪ್ಟಾಪ್ ಇರುವಾಗ ನನ್ನ ಮಗನಿಗೆ ಕೂಡ ಲ್ಯಾಪ್ಟಾಪ್ ಇರಬೇಕೆಂಬ ಹಂಬಲ ತಂದೆ ತಾಯಿಯಂದಿರು ಕೂಡ ಇದ್ದು ಅವರು ಇಲ್ಲ ಸಲ್ಲದ ಒಂದು ವಿಶೇಷವಾದ ಪ್ರಯತ್ನವನ್ನು ಕೂಡ ಮಾಡ್ತಿದ್ದಾರೆ. ಆದ ಕಾರಣ ಶಾಲೆಗೆ ಹೋಗುವ ಸಂದರ್ಭದಲ್ಲಿ ಬೇರೆಯವರ ಮಕ್ಕಳ ಮುಂದೆ ಜನಸಾಮಾನ್ಯ ಮಕ್ಕಳು ಕೂಡ ಸಮಾನತೆಯಿಂದ ಆತ್ಮವಿಶ್ವಾಸ ತಮ್ಮ ಶಿಕ್ಷಣ ಮಾಡಬೇಕೆಂಬ ಉದ್ದೇಶದಿಂದ ನಾವು ಸರ್ಕಾರ ಇವತ್ತು ಎಲ್ಲ APL BPL ಅಂತೆಲ್ಲ ಯಾರೆಲ್ಲ ಇವತ್ತು ಡಿಗ್ರಿ ಕಾಲೇಜ್ ಪ್ರಾರಂಭ ಮಾಡ್ತಾರ ಅವ್ರಿಗೆಲ್ಲರಿಗೂ ಕೂಡ ಕೊಡಬೇಕೆಂಬ ತೀರ್ಮಾನ ಆಗಿದೆ. ಇದರ ಉದ್ದೇಶ ಏನು? ಸಮಾಜದ ಮುಖ್ಯವಾಹಿನಿಯಲ್ಲಿ ಶಿಕ್ಷಣದಲ್ಲಿ ನೀವು ಯಾರ ಜೊತೆ ಕೂಡ ಸ್ಪರ್ಧೆ ಮಾಡಲಿಕ್ಕೆ ಎಲ್ಲ ರೀತಿಯ ಅನುಕೂಲ ಮತ್ತು ವ್ಯವಸ್ಥೆ ಮಾಡೋದು ನಮ್ಮ ಸರ್ಕಾರದ ಜವಾಬ್ದಾರಿ. ಭವಿಷ್ಯದ ಭಾರತ ಹೇಗೆ ನಿರ್ಮಾಣ ಆಗ್ತದೆ ಅಂತ ಹೇಳಿದರೆ, ಅದು ನಾವು MLAಗಳು, ಮಂತ್ರಿಗಳು ಅಥವಾ MPಗಳು ಅಥವಾ ಪ್ರಧಾನಮಂತ್ರಿಗಳು ಬಲಿಷ್ಠ ದೇಶ ಬಲಿಷ್ಠ ಆಗುವುದಿಲ್ಲ. ನೀವೆಲ್ಲ ಬಲಿಷ್ಠ ಆದರೆ ಮಾತ್ರ ಈ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಾಗ್ತದೆ. ಶಿಕ್ಷಣಕ್ಕೆ ಒತ್ತು ಕೊಡುವಂಥ ಕೆಲಸ ಇವತ್ತು ಆಗುವಂಥದ್ದು. ಕುರ್ನಾಡು ಮುಡಿಪುದ ಸರಕಾರಿ ಪ್ರಥಮ ದರ್ಜೆ ಕಾಲೇಜ್ ಸ್ಮಾರ್ಟ್ ಕ್ಲಾಸನ್ನು ಉದೀಪನ ಮಾಡ್ತದೆ. ಸುರುತ ವರ್ಷದ ಪದವಿ ವಿದ್ಯಾರ್ಥಿಗಳಿಗೆ ಉಚಿತ ಟ್ಯಾಬ್ ವಿತರಣೆ ಮಾಡ್ತದೆ. UT ಖಾದರ್ ಪಾತ್ರರೊಂದು ಶಿಕ್ಷಣ ಸ್ಪರ್ಧಾತ್ಮಕವಾಯಿನ ಕಲಿಕೆಗೆ ಸರ್ಕಾರ ಮಾತಾರೀತಿದ ವ್ಯವಸ್ಥೆಯನ್ನು ಮಲ್ತೊಂದುಂಡು. ಶಿಕ್ಷಣಗೆ ಆದ್ಯತೆ ಕೊರ್ಪಿನವು ಮುಖ್ಯ ಗುರಿ ಅಭಿವೃದ್ಧಿ ದೂರದೃಷ್ಟಿ ಬೋರ್ಡು ಪಂಡದು ಅವರು ತೆರಿಪಾಯರು. ಈ ಟ್ಯಾಬ್ ಅನ್ನು ಬಹಳ ಜಾಗ್ರತೆಯಿಂದ ಬಹುಶಃ ನೀವು ಇದನ್ನು ಅತ್ಯುತ್ತಮವಾಗಿ ಶಿಕ್ಷಣಕ್ಕೆ ಸಂಬಂಧಪಟ್ಟಾಗೆ ಉತ್ತಮವಾಗಿ ತಗೊಂಡು ಹೋಗುವಂಥ ಆಲೋಚನೆ ಬಹುಶಃ ನಿಮ್ಮೆಲ್ಲರಿಂದ ಆಗಲಿ. ಮತ್ತು ಈ ಮುಡಿಪು ಕಾಲೇಜ್ ಏನೋ ಒಂದು ಪುಣ್ಯ, 2008 ನಂತರ ನೀವು ರೆಕಾರ್ಡ್ ತೆಗೆದು ನೋಡಿ, 2008ರಿಂದ 2020 12 ವರ್ಷ, ಈ 12 ವರ್ಷದಲ್ಲಿ ಇಡೀ ರಾಜ್ಯದಲ್ಲಿ 2 ಕಾಲೇಜ್ ಸ್ಯಾಂಕ್ಷನ್ ಆದವು. ಅದು ಒಂದು ಮುಡಿಪು ಕಾಲೇಜ್, ಮತ್ತೊಂದು ನಿಮ್ಮ ಉತ್ತರ ಕರ್ನಾಟಕದ ಒಂದು. ಅದರ ನೆಕ್ಸ್ಟ್ ಕೂಡ ಸ್ಯಾಂಕ್ಷನ್ ಮಾಡಲಿಲ್ಲ. ಈಗ ಸದ್ಯಕ್ಕೆ 3 ವರ್ಷ ತನಕ ಸ್ಯಾಂಕ್ಷನ್ ಕೂಡ ಆಗೋದು ಕೂಡ ಇಲ್ಲ. ಆದ ಕಾರಣ ಆ ಸಂದರ್ಭದಲ್ಲಿ ಇವತ್ತು ಆದದರಲ್ಲಿ ಕೂಡ ದಿಸ್ ಒನ್ ಆಫ್ ದಿ ಬೆಸ್ಟ್ ಕಾಲೇಜ್ ಅಂತ ಇವತ್ತು ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಕೂಡ ಹೆಸರು ಬಂದಿದೆ. ವಿದ್ಯಾರ್ಥಿಗಳಿಗೆ ಎಡ್ಡೆ ರೀತಿಯ ಸೌಲಭ್ಯಗಳು ತಿಕ್ಕೊಂದುಂಡು. ಅಂಚಾದ ವಿದ್ಯಾರ್ಥಿಗಳು ಸರ್ವಾಂಗೀಣ ಯಶಸ್ಸನ್ನು ಪಡೆಯುವುದು ಪಂಡದು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು ಶ್ರೀಮತಿ ಮಮತಾ ಗಟ್ಟಿ ತೆರಿಪಾಯರು. ಇವೆಲ್ಲವೂ ಕೂಡ ನಿಮ್ಮ ಕಾಲ ಬುಡಕ್ಕೆ ಬಂದಿರುವಾಗ ತಾವು ಅತ್ಯುತ್ತಮವಾಗಿ ವಿದ್ಯಾರ್ಜನೆಯನ್ನು ಮಾಡಬೇಕಾಗ್ತದೆ. ಹಾಗಾಗಿ ಇವತ್ತು ಸರ್ಕಾರದಿಂದ ಕೊಡುವಂಥ ಈ ಲ್ಯಾಪ್ಟಾಪ್ನಲ್ಲಿ ತಾವು ವಿದ್ಯಾರ್ಜನೆಗೆ ಮಹತ್ವವನ್ನು ಕೊಟ್ಟು ಬೇರೆ ಯಾವುದಕ್ಕೂ ಅದನ್ನು ಹೆಚ್ಚಿನ ರೀತಿಯಲ್ಲಿ ಉಪಯೋಗಿಸದೆ ತಮಗೆ ಏನು ತಮ್ಮ ನಿಮಗೆ ಯಾವುದೇ ರೀತಿಯಲ್ಲಿ ಇವತ್ತು ಬಹುಶಃ ಈಗಾಗಲೇ ಸರಿ ಹೇಳಿದ ಹಾಗೆ ಲೆಕ್ಚರ್ಸ್ ಪಾಠ ಮಾಡೋದನ್ನು ಅದನ್ನು ಸರಿಯಾಗಿ ಎಲ್ಲ ಕ್ಲಾಸ್ಗಳನ್ನು ತಗೊಳ್ಳುವ ಮುಖಾಂತರ ಈ ಲ್ಯಾಪ್ಟಾಪ್ ಕೊಟ್ಟದಕ್ಕೆ ತಾವೆಲ್ಲರೂ ಕೂಡ ಹೆಚ್ಚಿನ ರೀತಿಯಲ್ಲಿ ಲೆಕ್ಚರ್ಸ್ ಹೇಳುವಂಥ ಪಾಠ ಪ್ರವಚನವನ್ನು ಕೇಳುವ ಮುಖಾಂತರ ಇದು ತಮ್ಮನ್ನು ತಾವು ಸಕಾರಾತ್ಮಕವಾಗಿ ತಾವು ಅದನ್ನು ಉಪಯೋಗಿಸಬೇಕು ಅಂತ ನಾನು ಹೇಳಿಕೊಂಡು ಈ ಮನವಿಯನ್ನು ಮಾಡಿಕೊಂಡು ಹೊಸ ಡಿಗ್ರಿ ಕಾಲೇಜ್ ನಿಮಗೆ ಇದು ಕೂಡ ಉದ್ಘಾಟನೆಗೊಳ್ಳಿಕ್ಕಿದೆ. ಕಾಲೇಜ್ ಅಭಿವೃದ್ಧಿ ಸಮಿತಿದ ಅಧ್ಯಕ್ಷರು ಪ್ರಶಾಂತ್ ಕಾಜವ ಲೇಸದ ಗುರುಕಾರ್ಮೆಯನ್ನು ವಹಿಸೊಂದು ವಿದ್ಯಾರ್ಥಿಗಳ ಭವಿಷ್ಯಗೆ ಎಡೆಪು ಬಯಕೆಯರು. ಬಂಟ್ವಾಳ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷರು ಚಂದ್ರಹಾಸ್ ಕರ್ಕೇರ, ಕಾಲೇಜಿದ IT ಸಂಚಾಲಕರು ಅಜಯ್, ಅಬ್ದುಲ್ ಜಲೀಲ್ ಮೋಂಟುಗೋಳಿ, ಕಾಲೇಜ್ ಅಭಿವೃದ್ಧಿ ಸಮಿತಿದ ಸದಸ್ಯರು, ಪದವಿ ಪೂರ್ವ ಕಾಲೇಜಿದ ಅಭಿವೃದ್ಧಿ ಸಮಿತಿ ಸದಸ್ಯರು ಬೊಕ್ಕ ಸಿಬ್ಬಂದಿಲು ಕಾರ್ಯಕ್ರಮದ ಪಾಲು ಪಡೆದಿದ್ದರು. ಕಾಲೇಜಿದ ಪ್ರಾಂಶುಪಾಲರು ಗಿರಿಧರ್ ರಾವ್ ಪ್ರಾಸ್ತಾವಿಕವಾದ ಪಾತ್ರರೊಂದು. ಮುಡಿಪು ಪ್ರಥಮ ದರ್ಜೆ ಕಾಲೇಜಿಗೆ ಹೊಸ ಕಟ್ಟಡದ ಒಟ್ಟಿಗೆ ಸ್ಮಾರ್ಟ್ ಕ್ಲಾಸ್ ಯೋಜನೆಡು ಮೂಜಿ ತರಗತಿಲೇನು ಅಂಚನೆ ಪ್ರಥಮ ಪದವಿದ ಮಾತಾ ಸಂಪತ್ಮೂಜಿ ವಿದ್ಯಾರ್ಥಿಗಳಿಗೆ ಟ್ಯಾಬನ್ನು ಕೊಡ್ತಿನವು ಕುಸಿತ ಸಂಗತಿ ಪಂಡದು ತೆರಿಪಾಯರು. ಸಹಾಯಕ ಪ್ರಾಧ್ಯಾಪಕಿ ಶೋಭಾ ನಿರೂಪಣೆ ಮಲ್ತೇರು.